ಇನ್ನು ಮಂದೊಂದು ಪೋಲೆ ಗ್ಯಾಸ್ ಪಾತ್ರ ಮುಚ್ಚಿ ಅವೇ ಅಂದೆ ಅದು ಬತ್ತಿನ ರೂಲ್ಸ್ ಆಯ್ತು ಇನ್ನು ಮಂದೊಂದು ಪೋಲೆ ಎಂಕಲ್ಲ ಬಾಳೆನ వచ్చి ಬಾಳೆನ ಮನ್ಪು ದಾಳ ಮನ್ಪು ಬಾಳೆನ ನಿಗ್ಲಿ ಕೇನ್ಯಾರ ಕ್ಲಿಯರ್ ಕೇನ್ರ ಎಂಕಲ್ಲ ಕೇನ್ಯಾರ ಅತ್ತಜ ಸ್ವಾಮಿ ಎಂಕಲ್ಲ ನಿಗ್ಲೇನ್ ಕೇನ್ಯಾರ ಅತ್ತಜ ನಿಗ್ಲೇನ್ ಕೇನ್ಯಾರ ಎಂಕಲ್ಲ ಅತ್ತಜ ನಿಗ್ಲೆ ಬತ್ತಿನ ಕಟ್ತಾ ದಾಂಡೋಂಡು ಐನು ಮಂತದ ಪೋಲೆ ಎಂಕಲ್ಲ ಕಷ್ಟ ಸುಕೋನು ನಿಗ್ಲಿ ಕೇನ್ಯಾರ ನಿಗ್ಲಿ ದಾಳ ಅವಡು ನಿಜ್ಜಿ ಆಪುಲ್ಲ ಜಂಕ್ നിങ്ങൾ ആപ്പിനായി കളി പുറത്തുനിന്ന് അകത്തില്ല ജിങ്കളികളെത്തി ಇಲ್ಲಿಂದ ಮೇಲೆ ನಿಲ್ಸೋದು ಓಡಿಯೋದು ಅಲ್ಲೆಲ್ಲ ಇರ್ಬೋದು ಇಲ್ಲಿದ್ದ ಆಗ ಮತ್ತೆ ಆಪಿತ ಇತ್ತು ನನ್ನ ಕಳೆದ ಆರು ವರ್ಷ ಮೂಲ ಇತ್ತೇಗೆ ಬಲಾಯಿ ಆಪೆದಾಯಿ ಬಂಡಿ ಏರು ಅವೇರು ಆ ಇಲ್ಲದವ ಏರು ನಿಗ್ಲೆಗೆ ಆಪಿತ ಅಧಿಕ ಪ್ರಸಂಗ ಪಾಠ ಹೇಳ್ತೀರು ಆ ಇಲ್ಲದವ ಏರು ವಾರಂಟ್ ಕೇಂದ್ರ ತಾಜನ ಏರವು ನಿಗ್ಲೆ ಮಾಡ್ಚಿ ಬಂಡ ಅಗತ್ಯ ಇತ್ತಿನ ಕೇಂದ್ರ ಕೇಂದ್ರ ಕಾನ್ಸರ್ ಮಲ್ಪ್ಲೆ ನಿಗ್ಲೆ ಅಗತ್ಯ ಇಚ್ಚಿ ಬಂಡ ಏನ್ ಕೇಂದ್ರ ನಿಕ್ಲೆಗ್ ಬಾಡಿಗೆ ಕೊಡ್ತಾರ ನಾವು ದೇ ಅಮ್ಮ ಗವರ್ಮೆಂಟ್ ಆಫೀಸರ್ ಮಿತ್ ಎಂಚಿನ ನೀರು ಪಾತಾಡಿ ಇರ ಮಿತ್ ಎಂಚಿನ ಇರು ಉಲೈ ಉದುಡದ ಏರವು ಅವ ಏರವು ಏರವು ಹೆಂಗ್ ಗೊತ್ತಿದ್ದಿ ಎರಡು ಪಾತ್ರೆ ತಿಂದು ಬೇರುವಂತೆ ಏನು ಪಾತ್ರೆ ಬೆಳಗ್ಗೆ ಸ್ವಾಮಿ ಏನು ಪಾತ್ರೆ ಈದ್ ಬರ್ತಿದ್ದೆ ಬರ್ತಾನೆ ನೀರು ಅದು ನಾನ ಪಾತ್ರೆ ಆ ಬಾಲ್ಯದ ಕಣ್ಣು ತಂದ್ರೆ ಉಂಟು ಪಾತ್ರೆ ಹೋಗ್ತಾ ನೀರಿಗೆ ಎಂಚಿನ ಬರಲ್ಲ ನೀರು ಕೇಸ್ ಎಂಚಿನ ಹೋಗ್ತಾನೆ ನೀರಿಗೆ పాత్ర నాళై వచ్చేది అవే కొన్ని కొంచెం కొన్ని ఎంచబడు అవే అలా జ్ఞాపకం ಜೀವ ರಕ್ಷಣೆ ಆಯ್ಜಿ ಅತ್ತೆ ಇಲ್ಲದಲ್ಲ ಇಲ್ಲ ನೀ ಚೂರಿ ಬತ್ತೇರ ಬಲ್ಲಿ ಬಂಡಿದ ಅವಾಗ ಬಿದ್ದಾಯಿ ಗೊತ್ತು ಚೂರಿ ಬತ್ತೋಲ್ಯಾ ತರಕಾರಿ ಕಟ್ಟುವಲ್ ಪರಿಚಯ ನೋಡೋದು ನಾದಿ ಪಂಚೆ ನೆಂತೋನೆ ಅಂಚನೆ ಅಂಚನೆ ನೆಂತೋನೆ ಆಯ್ತಾಯ್ತು ಗೊತ್ತಾಯ್ತು ನಮ್ಗೆ ತರಕಾರಿ ಇರ್ತಾ ಇದ್ದು ಕಾಣಿಸ್ತು ಅನ್ನ ಇಲ್ಲದಲ್ಲ ಒಂಜಿ ಚೂರಿ ಬತ್ತೇರ ಬಲ್ಲಿ ಬತ್ತೋಲ್ಯಾ ಇದ್ ಮಾಡ್ಲಿಕ್ಕಿಲ್ಲ ಇನ್ನೇತ್ರ ಇದ್ ಮಾಡ್ಲಿಕ್ಕಿಲ್ಲ ಈಗ ಅರೆಸ್ಟ್ ಮಾಡ್ಕೊಂತ ಮಾಲ್ಪುಲೆ ದೇವರೇ ಅರೆಸ್ಟ್ ಮಾಡ್ಪುಲೆ ವಾರಂಟ್ ಕೇಳ್ತಿದ್ದಲ್ಲ ಅವನ ಹತ್ರ ಮರ ಅರೆಸ್ಟ್ ಮಾಡ್ಪುಲೆ ಕೊಡನೆ ನಿತ್ತನೆ ಬರ್ಪೆ ಏನಂತಾಲ ಆರ್ಲದ್ದಿ ಇದು ಸಯ್ಯಾರೈನಾಗ್ಲಿದ್ದಾನೆ ಒವ್ವಂಡದಾನೆ ನನ್ನ ತಂದು ಎಂಕದ ಆಲ ಕೊಡಿಗೆ ಹೆಜ್ಜಿ ಕೊಡನೆ ಬರ್ಪೇನೆ ಅರೆಸ್ಟ್ ಮಾಡ್ಕೊಂಡು ನಿಗಲ್ಲೆ ತಂದು పోయారు ఇప్పుడు కుల్ల ఉండి పోయారు ಅರೆಸ್ಟ್ ಮಾಡ್ಪುಲೆ ತೊಂದರೆ ಇದ್ದಿ ಇಲ್ಲೇ ಬಾಲೆಲ್ಲ ಉಂಡು ಇಲ್ಲೇ ಬಾಲೆ ಬತ್ತಾನ ಊತೋನ ಬತ್ತನ ಆಫೀಸರ್ ಪೊಂಜವು ಅವೇ ಆಂಜೋ ವೈಜಿ ಗೊತ್ತಿದೆ ಪೊಂಜು ಪೊಂಜು ಆಡು ಒವ್ವ ಆಡು ಏನು ಇಲ್ಲ ಎಣ್ಣೆ ಇಲ್ಲ ಚೂರಿ ಬತ್ತ ಗೊತ್ತಾಗ್ಲಿ ಎಣ್ಣೆ ಇಲ್ಲ ಚೂರಿ ಬತ್ತನ ಬುಕ್ಕೋರ ಅಲ್ಲ ಚೂರಿ ಬತ್ತದ ಜತ ಬುಕ್ಕೋರ ಇಲ್ಲ ಗೊತ್ತೇನು ಚೂರಿ ಬತ್ತೇನು ಸರಿ ಮಲ್ಪುಣ ಎಣ್ಣೆ ಇಲ್ಲ ಚೂರಿ ಬತ್ತನ ಎಣ್ಣೆ ಏರುಲೆ ಚೂರಿ ಮತ್ತೊಂದರ ಆಡೆಗೆ ಪಿಟಾಯಿ ಬಾಕಲಿತ್ತು ಪಿಟಾಯಿ ಗೊತ್ತುಂಡು వచ్చారు ಅದೊಂದು ಪೋಲೆ ಗ್ಯಾಸ್ ಪಾತ್ರ ಮುಚ್ಚಿ ಅವೇ ಅಂದೆ ಅದು ಬತ್ತಿನ ರೂಲ್ಸ್ ಆಯ್ತು ಇನ್ನು ಅದೊಂದು ಪೋಲೆ ಎಂಕಲ್ಲ ಬಾಳೆನ వచ్చి ಬಾಳೆನ ಮನ್ಪು ದಾಳ ಮನ್ಪು ಬಾಳೆನ ನಿಗ್ಲಿ ಕೇನ್ಯಾರ ಕ್ಲಿಯರ್ ಕೇನ್ರ ಎಂಕಲ್ಲ ಕೇನ್ಯಾರ ಅತ್ತಜ ಸ್ವಾಮಿ ಎಂಕಲ್ಲ ನಿಗ್ಲೇನ್ ಕೇನ್ಯಾರ ಅತ್ತಜ ನಿಗ್ಲೇನ್ ಕೇನ್ಯಾರ ಎಂಕಲ್ಲ ಅತ್ತಜ ನಿಗ್ಲೆ ಬತ್ತಿನ ಕಟ್ತಾ ದಾಂಡೋಂಡು ಐನು ಮಂತದ ಪೋಲೆ ಎಂಕಲ್ಲ ಕಷ್ಟ ಸುಕೋನು ನಿಗ್ಲಿ ಕೇನ್ಯಾರ ನಿಗ್ಲಿ ದಾಳ ಅವಡು ನಿಜ್ಜಿ ಆಪುಲ್ಲ ಜಂಕ್ നിങ്ങൾ ആപ്പിനായി കളി പുറത്തുനിന്ന് അകത്തില്ല ജിങ്കളികളെത്തി ಇಲ್ಲಿಂದ ಮೇಲೆ ನಿಲ್ಸೋದು
ಓಡಿಯೋದು ಅಲ್ಲೆಲ್ಲ ಇರ್ಬೋದು. ಇರ್ಬೋದು. ಇಲ್ಲಿದ್ದ ಆಗ ಮತ್ತೆ ಆಪೇತೆ ಇತ್ತು ನನ್ನ ಏರು ಆಪೇತೆ 6 ವರ್ಷ ಮೂಲ ಇತ್ತೆಗೆ ಬಲಾಯಿ ಆಪೇತೆ ಬಂಡಿ ಏರು ಅವೇರು ಆ ಇಲ್ಲದವ ಏರು ನಿಗ್ಲೆಗೆ ಆಪೇತೆ ಅಧಿಕ ಪ್ರಸಂಗ ಮಾತಾಡ್ತೀರಿ ಆ ಇಲ್ಲದವ ಏರು ಮೇಲೆ ಸರಿಯಾಗಿ ನೋಡು ನೋಡಿ ಈ ಗೋಡೆ ಅದೆಲ್ಲ ಕೊಡಕ್ಕಾಗಲ್ಲ ಅದೇ ನೀವೇ ಓಪನ್ ಮಾಡಿ ಓಪನ್ ಮಾಡಿ ಗಾಡ್ರೇಜ್ ಓಪನ್ ಮಾಡೋದಂದ್ರೆ ಏನು ಅದೇ ಓಪನ್ ಮಾಡಿ ತೋರಿಸಿ ಮಾಮಿ ಆ ಗಾಡ್ರೇಜ್ ಕೀ ಕೊರಡಿಗೆ ಏರ್ನಾ ಗಾಡ್ರೇಜ್ ಇಡದಾಯ್ತು ಒಂದೊಂದು ಓಪನ್ ಮಾಡಿ ತೋರಿಸಿ ನೀವೇ ಅದು ಆಯ್ತು ಒಂದೊಂದು ಆಯ್ತಾಡಿ ಹಿಂಗತೆ ಅಂತ ಗಾಡ್ರೇಜ್ ಇಟ್ಟು ಎಂಗೆಲ್ಲ ಮುಂದೆ ಹೋಗುದು ಗಾಡ್ರೇಜ್ ಗಾಡ್ರೇಜ್ ಈಗ ಓಪನ್ ಮಾಡಿ ಪ್ಲೇ ಈರೆ ಓಪನ್ ಮಾಡಿ ಪ್ಲೇ ಅದು ಗಾಡ್ರೇಜ್ ಓಪನ್ ಮಾಡಿ ಪ್ಲೇ ಆಯ್ತು ಉಂಟು ಇದು ಬಂಗಾರ ಮೇಲೆ ಬಂದ ಹೋಗುದು ಹೆಂಗ್ಲಿ ದೀಕ್ಷಾ ಕುಕ್ಕವು ಈ ವರ್ಷ ಅಂಡಿರಿ అందుకు కివి కొద్ది సమయం ఏనైనా నన్ను ఓల్ పాటు పోతే పోరండి పాటే నిజ్జి అవచ్చే నేను ఒలండల పాను ఒలండల నాను ಈ ಬಾಳೆದನ ಐತಿದ ಗೋಡೆ ಹಾಕೊಂಡು ಹೋಗ್ಬೋದು ಜಿಪ್ ಅದು ಪಾರ್ತುಂಡಲ್ಲ ಇದಾಯ್ತು ನಾವು ಕುಂಟಿಪ್ಪತ್ತೆ ಪಡವಲೆಜ್ಜಿ ಹೋರಜಿ ಪಾತು ಪುರ ಅದೆಲ್ಲ ಕುಂಟು ಅಂತಲ್ಲ ಆಗ್ಲಾರ್ದು ಬರೋದು ಓಯ್ ಸಾಮಿ ಉಂತ್ಲೆ ಕಾತು ಅಗಲಿಗೆ ಮರಾಮಿ ನಿಪ್ಪುಂದು ಮಂಡೆ ಶಾದಿ ಪೈಟ್ ಮರ ಇಂಕ್ಲಿಗೆ వచ్చి ಆಯ್ಬೋಡುತ್ತೆ ಹೊಸ ಅದು ಮಂಟೆ ವೆಚ್ಚದೆ ಮರ ಇಂಕ್ಲಿದೆ ಆಫೀಸಾಗ ಮಾಮಿ ఉండదేనా ఉదాడదా ఉగా నిజే వదన నిల్లు ಜೂರಿ ಬದಲು ಜರ ಇದೆ ಅಲ್ಲಿ ಮಗು ಮಳಗಿದೆ ಸಣ್ಣ ಪಾಪ ಇದೆ ಅದಾದ್ರೂ ಒಂದು ಮಳಗ್ಲಿ ಫಿಕ್ಸ್ ಮಾಡುವ ಯಾಕೆ ದೂರ ಹೋದ್ರಾರು ಯಾರು ತಂದಿದ್ದು ಕೇಸ ಕೊಡುದು ಬಿಡುದಿಲ್ಲ ಸುಮ್ಮನೆ ಇಲ್ಲೇ ಇದ್ಯಾರ್ದು ಫಿಕ್ಸ್ ಮಾಡುವ వేరే నాలుగు పడతారు పత్తారు నాళ్ళ బోర్డ ಅಮ್ಮ ಲೇ ಬಾಕಿ ಗೊತ್ತಾಬುಜಿ ఏది వల్ల ఉలగిలో వద్దునా గవర్నమెంట్ ఆఫీసర్ చూరి వద్దు
ಸರಿ ಸುಮಾರು 12 ಗಂಟೆ ಹೊತ್ತಿಗೆ ಬಾಗಿಲು ಒಟ್ಟು ಸೌಂಡ್ ಕೇಳಿತ್ತು. ಅದಕ್ಕೆ ಬಂದು ನೋಡುವಾಗ ಯಾರೋ ತುಂಬ ಮಂದಿ ಇದ್ದರು. ಬಂದು ನಾವು ಕೇಳಿದ್ವಿ ಯಾರು ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು ನಾವು ಕೊಂಬರವರು, ನಮಗೆ ಕಾರ್ ಬೇಕಿತ್ತು ಅಂತೇಳಿ. ಕಿಟಕಿಯಲ್ಲಿ ಬಂದು ನೋಡುವಾಗ ತುಂಬ ಮಂದಿ ಇದ್ದರು. ಯಾರು ಅಂತ ಕೇಳುವಾಗ ಅವ್ರು ಹೇಳಿಲ್ಲ, ಸ್ಕ್ವಾಡ್ ಅವರು ಅಂತ ಹೇಳಿದರು, ಫಾರೆಸ್ಟ್ ಗಾರ್ಡ್ ಅವರು ಅಂತೇಳಿ. ಮತ್ತು ಡೌಟ್ ಬಂತು, ನಾವು ಬಾಗಿಲು ತೆಗಿಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಸಣ್ಣ ಮಗು ಇತ್ತು, ಮತ್ತು ಅತ್ತೆ ಮಾವ ನಾವಿದ್ವಿ, ಭಯ ಆಯಿತು, ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ತುಂಬ ಸೌಂಡ್ ಎಲ್ಲ ಮಾಡಿದ್ರು, ಲಾಡ್ಗಳೆಲ್ಲ ಬಡಿದ್ರು, ಕಿಟಕಿಗೆಲ್ಲ ತೆಗಿಲಿಕ್ಕೆ ಹೋದ್ರು. ಹಿಂದ್ಗಡೆಯಿಂದ ಬಂದರು, ಮುಂದ್ಗಡೆಯಿಂದ ಬಂದರು, ಅಲ್ಲಿಂದ ಇಲ್ಲಿಂದೆಲ್ಲ ಬೊಬ್ಬೆ ಆಗ್ತಿದ್ರು, ಬರ್ತಿರಲ್ಲ ಹೊರಗಡೆ ಹಾಗೆ ಹೀಗೆ ಅಂತ ನಮಗೆ ಜೋರು ಮಾಡ್ತಿದ್ರು. ನಂದೊಂದು ಸಣ್ಣ ಮಗು ಇತ್ತು, ಅದು ಕೂಗ್ತಾ ಇತ್ತು. ಹೇಗೆ ಅಂತೇಳಿ ಬರಬೇಕು, ನಮಗೆ ಏನಂತೇಳಿ ಯಾರೂ ಇಲ್ಲ, ಗಂಡಸನಂತ ಯಾರಿಲ್ಲ. ಮಾವ ಒಬ್ಬರು ಇದ್ದರು, ಮತ್ತು ಅತ್ತೆ ಇದ್ದರು. ಅತ್ತೆನಿಗೂ ಹುಷಾರಿಲ್ಲ, ಅವರಿಗೆ BP ಶುಗರ್ ಅಂತೇಳಿ. ಮತ್ತು ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ತುಂಬ ಜಗಳ ಮಾಡಿದರು. ಎಷ್ಟು ಒಂದು ಅರ್ಧ ಗಂಟೆ 1 ಗಂಟೆ ಕಳೆದ ನಂತರ ಬಾಗಿಲು ತೆಗೆದ್ವಿ. ಹೇಗೋ ಬಂದರು, ದಡಬಡ ಮಾಡಿದ್ರು, ಇದ್ದ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು, ಬಾಗಿಲೆಲ್ಲ ತೆಗೆದ್ರು. ನಾನು ಹೇಳಿದ್ದೆ ಮಗು ಉಂಟು, ಸೌಂಡ್ ಮಾಡಬೇಡಿ ಅಂತೇಳಿ, ಮಲಗಿದೆ ಅಂತ. ಮತ್ತು ಎದುರು ಹೇಳಿಕ್ಕೆ ಮಲಗಲ್ಲ ಅವಳು ಅಂತೇಳಿ. ಮತ್ತು ಹೋದ್ರು, ಅಟ್ಟಕ್ಕೆಲ್ಲ ಹೋದ್ರು. ಅಲ್ಲಿ ಮರದ ಇದು ಅಟ್ಟಕ್ಕೆ ಆಗಿದ್ದ ಹಲಗೆ ಪೀಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿದ್ರು. ಮತ್ತು ಇದು ಹೇಳಿದ್ರು ಇದೆಲ್ಲಿಂದ ಹಾಗೆ ಅಂತೇಳಿ. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ತುಂಬ ವರ್ಷ ಆಗಿತ್ತು ಅಂತೇಳಿ. ಅಂದರೆ ಮದುವೆಯಾಗಿ 2 ವರ್ಷ ಆದಷ್ಟು ನಮಗೆ, ನನಗೇನು ಗೊತ್ತು, ನಮಗೇನು ಡೀಟೇಲ್ಸ್ ಏನು ಕೇಳಿಲ್ಲ, ಕೇಳಲಿಕ್ಕೂ ಹೋಗಲ್ಲ ನಾವು, ನಮಗೆ ಯಾಕೆ ಬೇಕು ಅಂತೇಳಿ. ಅದಕ್ಕೆ ಅವ್ರು ಬಂದರು, ಫಾರೆಸ್ಟ್ ಗಾರ್ಡ್ನವರೆಲ್ಲ ನಮಗೆ ಬೈದರು, ಕೆಟ್ಟದನ್ನೆಲ್ಲ ಬೈತಿದ್ರು ಅತ್ತಿಗೆ, ನನಗೆ. ಅತ್ತಿಗೆ ಯಾವುದಕ್ಕೂ ಕೈ ಎತ್ತನ ಹೋಗ್ತಾಯಿದ್ರು ಫಾರೆಸ್ಟ್ ಗಾರ್ಡ್ನವರು. ಅಂದರೆ ಫುಲ್ ಡ್ರಿಂಕ್ಸ್ ಮಾಡಿದ್ರು. 30-35 ವರ್ಷ ಆಗಿತ್ತು ಆ ಹಳಗೆ ಪೀಸಿಗೆಲ್ಲ. ಅದನ್ನು ಕೆಳಗೆ ಹಾಕಿ ತೊಗೊಂಡೋಗಿದ್ದಾರೆ ಅವರು, ಯಾಕೆಂತ ಗೊತ್ತಿಲ್ಲ. ಯಾವುದು ಸಿಗಲಿಲ್ಲ ಅಂತೇಳಿ ಮೇ ಬಿ ಅದನ್ನು ತಗೊಂಡೋಗಿರ್ಬೇಕಷ್ಟೇ ಅವರು. ಮತ್ತು ಹೆದರಿಸ್ತಿದ್ರು ನಮಗೆ. ಮತ್ತು ಒಳಗೋಗಿ ಗಾಡ್ರೇಜನ್ನೆಲ್ಲ ಹುಡುಕಿ ಏನು ಮಾಡಿದಾರೆ ಗೊತ್ತಿಲ್ಲ. ಒಳಗೆ ಅತ್ತೆ ರೂಮ್ಗೆಲ್ಲ ಹೋಗಿದ್ದಾರೆ, ಗಾಡ್ರೇಜ್ ಎಲ್ಲ ಮುಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ನಮ್ಮ ರೂಮ್ಗೆ ಹೋಗಿ ಗಾಡ್ರೇಜ್ ಎಲ್ಲ ಮುಟ್ಟಿದ್ದಾರೆ. ಏನು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಾಗಿಲು ಓಪನ್ ಆಗಿತ್ತು. ಮತ್ತು ಅತ್ತೆ ಕೇಳಲಿಕ್ಕೆ ಹೋಗುವಾಗ ಅತ್ತೆಗೇ ಲಾಠಿಯಲ್ಲಿ ಬಡ್ದಿದ್ದಾರೆ. ಈಗ ಏನು ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಇವರು. ಅವ್ರಿಗೆ BP ಶುಗರ್ ಎಲ್ಲ ಇದೆ. ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಯಾರಿದ್ದಾರೆ? ನಾವೇ ನೋಡಬೇಕಲ್ಲ. ಅವ್ರು ಇವಾಗ ಬೈತಾರೆ ಹೋಗ್ತಾರೆ. ಕೆಟ್ಟದೆಲ್ಲ ನನಗೆ ಬೈದಿದ್ದಾರೆ. ಸಣ್ಣ ಮಗು ಇದೆ ಅಂತ ಕೂಡ ನೋಡಲಿಲ್ಲ ಅವರು, ಕೆಟ್ಟದೆಲ್ಲ ಬೈತಿದ್ರು ಇಲ್ಲಿ. ಕಾರಣ ಏನು ಅಂತ ಗೊತ್ತಿಲ್ಲ. ಅದೇ ಅವರು ಹೇಳ್ತಿದ್ರು, ಪ್ರಸಾದಲ್ಲಿ ಅದನ್ನೇ ಕೇಳ್ತಿದ್ರು. ಎಲ್ಲನೇ ಹೆಂಡತಿ ಅಂತೇಳಿ ತಮಾಷೆ ಮಾಡ್ತಿದ್ರು ಅವರು. ಅರಣ್ಯದವರಿಗೆ ನಾವು ದೂರು ಕೊಟ್ಟಿದ್ವಿ, ನನ್ನ ಗಂಡ ಕೊಟ್ಟಿದ್ರು. ಅದಕ್ಕೆ ಅವರ ಮೇಲೇ ಸೇಡು ತೀರಿಸಲಿಕ್ಕೆ ಅಂತೇಳಿ ಬಂದದ್ದು. ಯಾಕಂತ ಹೇಳಿದರೆ ಇಲ್ಲಿ ಪದೇ ಹೇಳ್ತಿದ್ರು, ಇವಾಗ ಹೇಳಿದ್ದಾರೆ ನಿಮ್ಮ ಮಾಧ್ಯಮದವರು, ನ್ಯೂಸ್ ಅವರು ಎಲ್ಲಿದ್ದಾರೆ, ಇವಾಗ ಕರಿ ನೋಡೋಣ, ಇವಾಗ ಬರ್ತಾರೆ ನಿಮ್ಮನ್ನು ಸೇಫ್ ಮಾಡಲಿಕ್ಕೆ ಅಂತೇಳಿ ಬೈತಾರೆ. ನಿನ್ನ ಗಂಡ ಎಲ್ಲಿ ಪಾತಾಳದಲ್ಲಿದ್ರೂ ಪರವಾಗಿಲ್ಲ, ನಾವು ಹುಡುಕಿ ತರ್ತೀವಿ, ಜೀವ ಬೆದರಿಕೆ ಹಾಕಿ ಅರಣ್ಯದವರ ಮೇಲೆ ನೀವು ದೂರು ಕೊಡ್ತೀರಾ, ನಿನ್ನ ಗಂಡ ದೂರು ಕೊಟ್ಟಿದ್ದಾರೆ, ಈಗ ಎಲ್ಲಿದ್ದಾರೆ ಮಾಧ್ಯಮದವರು, ಈಗ ಬಂದ್ರ ಅವರು, ಇವಾಗ ಕಾಪಾಡಲಿಕ್ಕೆ ಬರ್ತಾರ ಅವರು, ಹಾಗೆಲ್ಲ ಕೇಳ್ತಿದ್ರು. ಅಟ್ಟಕ್ಕೆ ಹೋಗಿ ಹಲಗೆಲ್ಲ ತಗೊಂಡು ಬರುವಾಗ ಫ್ಯಾನು ಇದ್ದ ಪಾತ್ರ ಅದು ಇದೆಲ್ಲ ತೆಗೆದು ಕೆಳಗೆ ಬಿಸಾಕಿದ್ದಾರೆ. ಎಲ್ಲ ಹಾಗೇನೆ ಇತ್ತು. ಇವತ್ತು ಬೆಳಿಗ್ಗೆ ನಾವೇ ಕ್ಲೀನ್ ಮಾಡಿದ್ದು. ಅಲ್ಲೊಂದು ಫ್ಯಾನ್ ಒಂದು ನಾಯಿಗೂಡ ಹತ್ತಿರ ಬಿಸಾಕಿ ಉಂಟು. ಆ ಥರ ಎಲ್ಲ ಮಾಡಿದ್ವಿ. ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ಬಂದು. ಹೇಳುವಾಗ ಹೇಳ್ತಾರೆ ನಮಗೆ ರೂಲ್ಸ್ ಇದೆ, ರೂಲ್ಸ್ ಅಂತ ಕೇಳಲಿಕ್ಕೆ ಹೋಗೋ ಅವ್ರು ಹೇಳ್ತಾರೆ ನಮಗೆ ರೂಲ್ಸ್ ತಗೊಂಡೇ ಬಂದಿದ್ದೀವಿ ಇಲ್ಲಿಗೆ, ನೀವೇ ಯಾರು ಕೇಳಲಿಕ್ಕೆ ಅಂತ ಹೇಳಿದ್ದಾರೆ ಅವರು. ನಿನ್ನ ಗಂಡ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಪಾತಾಳದಲ್ಲಿದ್ದರೂ ಅವನು ಬಿಡಲ್ಲ ಅಂತ ಹೇಳಿದ್ದಾರೆ. ನಮಗೆ ಗಂಡ ಹೆಂಡತಿ ಮಗು ಹೊರಗಡೆ ಹೋಗ್ಲಿಕ್ಕೆ ಭಯ ಆಗ್ತಾ ಉಂಟು. ರಾತ್ರಿ ಏನಾದರೂ ನಮಗೆ ಮಗುವಿಗೆ ಒಂದು ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಹೊರಗಡೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಇವರು ಎಲ್ಲಿ ಹಿಡಿತಾರೆ, ಎಲ್ಲಿ ಗಂಡನಿಗೆ ಹೊಡಿತಾರ ಬಡಿತಾರ, ಅದೇ ಭಯ ಆಗ್ತಾ ಉಂಟು. ಯಾಕಂದರೆ ಯಾವ ಟೈಮಲ್ಲಿ ಸೇಡು ತೀರಿಸ್ಬೋದು. ಯಾಕಂದರೆ ಮಾಧ್ಯಮಕ್ಕೆಲ್ಲ ನಾವು ನ್ಯೂಸ್ ಕೊಟ್ಟಿದ್ದೀವಲ್ವಾ, ಅದಕ್ಕೋಸ್ಕರ. ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಹೇಳಿದೆ, ನನಗೆ ಒಂದು ಮಗು ಇದ್ದೆ, ನಿಮಗೆ ಅಷ್ಟು ಗೊತ್ತಾಗಲ್ಲ, ನೀವು ಒಂದು ಹೆಂಗಸಲ್ವ, ಅದಕ್ಕೆ ನನಗೆ ಅವರು ಜೋರು ಮಾಡಲಿಕ್ಕೆ ಬಂದರು ಹಾಗೆ ಅಂತೇಳಿ ನಮಗೆ ಬೈತೇ ಇದ್ದರು.